ಪತ್ನಿ ತನ್ನ ದುಡಿದ ಹಣವನ್ನ ತವರು ಮನೆಗೆ ಕಳುಹಿಸ್ತಾ ಇದ್ದಾಳೆ ಎಂಬ ಅಸಮಾಧಾನದಿಂದ ಪತಿಯೇ ಸುಪಾರಿ ನೀಡಿ ಹೆಂಡತಿಯನ್ನು ಕೊಲೆ ಮಾಡಿರುವಂತಹ ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ. ಕೊಲೆಯಾದ ಮಹಿಳೆಯನ್ನ 36 ವರ್ಷದ ಮೀನಾದೇವಿ ಎಂದು ಗುರುತಿಸಲಾಗಿದೆ. ಬಿಹಾರ ಮೂಲದ 38 ವರ್ಷದ ಅನಿಲ್ ಕುಮಾರ್ ತನ್ನ ಪತ್ನಿ ಮೀನಾದೇವಿ ತಾನು ದುಡಿದ ಹಣವನ್ನ ತವರು ಮನೆಗೆ ಕಳುಹಿಸಿದ್ದಾಳೆ ಎಂದು ಕೋಪಗೊಂಡಿದ್ದ. ಈ ಕಾರಣಕ್ಕಾಗಿ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾನೆ ಎಂದು ತನಿಖೆ ವೇಳೆ ತಿಳಿದು ಬಂದಿದೆ. ಮೀನಾದೇವಿಯನ್ನ ಕೊಲೆ ಮಾಡಲು ಬಿಹಾರದಿಂದಲೇ ಸುಪಾರಿ ಹಂತಕರನ್ನ ಕರೆಸಿದ್ದಾನೆ ಎಂಬುದು ಬಹಿರಂಗವಾಗಿದೆ. ಇನ್ನು ಮೇ 31ರಂದು ಅನಿಲ್ ಕುಮಾರ್ ಪೊಲೀಸರಿಗೆ ದೂರು ನೀಡಿ ಅಪರಿಚಿತರು ತನ್ನ ಪತ್ನಿಯನ್ನ ಅಪಹರಿಸಿ ಹತ್ಯೆ ಮಾಡಿದ್ದಾರೆ ಎಂದು ತಿಳಿಸಿದ್ದ. ನಾನು ಬೈಕ್ನಲ್ಲಿ ಮನೆಗೆ ಮರಳುತ್ತಾ ಇದ್ದ ವೇಳೆ ವಾಹನ ಕೆಟ್ಟು ನಿಂತಿತ್ತು. ಇದೇ ವೇಳೆ 3 ದುಷ್ಕರ್ಮಿಗಳು ದಾಳಿ ನಡೆಸಿ ಪತ್ನಿಯನ್ನ ಎಳೆದುಕೊಂಡು ಹೋಗಿ ಕತ್ತು ಸೀಳಿ ಹತ್ಯೆ ಮಾಡಿದ್ದಾರೆ ಎಂದು ಅನಿಲ್ ಹೇಳಿದ್ದ. ಆದರೆ ತನಿಖೆ ಮುಂದುವರಿತಾ ಇದ್ದಂತೆ ಅನಿಲ್ ನೀಡಿದ ಹೇಳಿಕೆಯಲ್ಲಿ ಹಲವು ಅನುಮಾನಗಳು ಮೂಡಿದ್ವು. ಮೀನಾದೇವಿಯ ಸಹೋದರ ನೀಡಿದ ದೂರಿನ ಆಧಾರದ ಮೇಲೆ ವಿಶೇಷ ತನಿಖಾ ತಂಡ ರಚಿಸಿದಂತ ಪೊಲೀಸರು ಸಾರ್ವಜನಿಕರ ಗಮನ ಬೇರೆಡೆ ಸೆಳೆಯಲು ತನ್ನ ಮೇಲೂ ಸಣ್ಣ ಗಾಯವನ್ನ ಮಾಡಿಕೊಂಡಿದ್ದಾನೆಂದು ಪೊಲೀಸರು ತಿಳಿಸಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿ ಪ್ರಮುಖ ಆರೋಪಿ ರಂಜನನ್ನ ಬಂಧಿಸಿ ಹೈದರಾಬಾದ್ಗೆ ಕರೆತರಲಾಗಿದೆ.